ರಾತ್ರಿ ಹೊತ್ತಿನಲ್ಲಿ 50 ಅಡಿ ಎತ್ತರದ ನೀರಿನ ಟ್ಯಾಂಕ್ ಹತ್ತಿ ಆತಂಕ ಸೃಷ್ಟಿಸಿದ ಅಪರಿಚಿತ ಯುವಕನನ್ನ ವಶಕ್ಕೆ ಪಡೆದು ಮಣಿಪಾಲ ಪೊಲೀಸ್ ಠಾಣೆಗೆ ಒಪ್ಪಿಸಿರುವ ಘಟನೆ ಬುಧವಾರ ನಡೆದಿದೆ. 80 ಬಡಗಬೆಟ್ಟು ಶಾಂತಿನಗರದಲ್ಲಿ ಸಮಾಜ ಸೇವಕ ನಿತ್ಯಾನಂದ ಅವರ ಮನೆಯ ಹಿಂಭಾಗದ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ಯುವಕ ಟ್ಯಾಂಕ್ ಅನ್ನು ಹತ್ತಿರುವುದು ಆತ್ಮಹತ್ಯೆಗೂ ಅಥವಾ ಮಾನಸಿಕ ಖಿನ್ನತೆಯಿಂದ ಹತ್ತಿರುವುದು ಅಂತ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಸಾರ್ವಜನಿಕರು ನೀಡಿದ ದೂರಿನಂತೆ ತಕ್ಷಣ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ, ಮಣಿಪಾಲ ಪೊಲೀಸರು ಬಂದಿದ್ದಾರೆ. ಈ ಸಂದರ್ಭ ಸ್ಥಳೀಯರಾದ ಆರ್ಮುಗಂ ಹರೀಶ್ ಶೆಟ್ಟಿಯವರು ಏಣಿ ಬಳಸಿಕೊಂಡು ಟ್ಯಾಂಕ್ ಮೇಲೆ ಹತ್ತಿ ಯುವಕನ ಮನವೊಲಿಸಿ ಕೆಳಗೆ ಕರೆತರಲು ಅಗ್ನಿಶಾಮಕ ದಳದವರಿಗೆ ಸಾಥ್ ನೀಡಿದ್ದಾರೆ. ಸ್ಥಳದಲ್ಲಿ ನೂರಾರು ಸಾರ್ವಜನಿಕರು ಕಾರ್ಯಾಚರಣೆ ಕಾಣಲು ಸೇರಿದ್ರು. ಮಣಿಪಾಲ ಪೊಲೀಸ್ ಠಾಣೆಯ ಎಎಸ್ಐ ಪ್ರಭು ಶಂಕರ್, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳದಲ್ಲಿದ್ದರು. బత్తనే ఉండదా సార్ కెర్త్ బత్తనే ఉండదు సార్ ಮೂಜಿ ಜನ ಹೋಗಿ ಆಯ್ತು ಸಿಕ್ಕೇನಾ ಮಾಡ್ಲೆ ಹರಿಶರ್ ಒಂದು ಬಲ್ಲು ಬೋಡ ಮಲ್ಲ ಬಲ್ಲಿತ್ತು ಸೊಂಟ ಬೋಡು ಈಗ ಎಕ್ಸ್ಟೆನ್ಷನ್ ಮಾಡಿ ಹೋಗಿ ಸರ್ ಬಡಿದೆ ಮಾವಟ್ಟಿ ಬಗ್ಗೆ ಅಷ್ಟು ನಾ ಫ್ರೆಂಡ್ ಕಳಿಸಿದೆ ಸರ್. ನನ್ನ ಫೋನೇ ಇಲ್ಲ ಸರ್. ಆ ಫೋನಲ್ಲಿ ತೊಗೊಂಡಿಲ್ಲ ಸರ್ ಅವರು. ಲಕ್ಷ್ಮಣ್ ಸರ್, ಲಕ್ಷ್ಮಣ್ ಬಸವರಾಜ್ ಪೋಸ್ಟಿ ಸರ್. ಲಕ್ಷ್ಮಣ್ ಬಸವರಾಜ್ ಪೋಸ್ಟಿ ತಾಲೂಕು ಜಿಲ್ಲಾ ಕದ ಸರ್. ಹಾಂ ಸರ್, ಗದಗ ಡಿಸ್ಟಿಕ್ ತಾಲೂಕು ಗ್ರೌಂಡ್. ಏನು ಹೆಸರು ಅಂತ ಹೇಳಿದ್ರಿ? ಲಕ್ಷ್ಮಣ್ ಸರ್. ಕೆಲಸ ಏನು ಮಾಡೋದು? ಸಣ್ಣ ಪುಟ್ಟದ ಕೆಲಸ. ಏನು ಕೆಲಸ ಮಾಡಿ? ಡ್ರೈವರ್ ಸರ್. ಡ್ರೈವರ್ ಯಾವುದರಲ್ಲಿ? ಸಣ್ಣ ಪುಟ್ಟದ ಕೆಲಸ. ಹೌದು ಸರ್. ಡ್ರೈವರ್ ಪ್ಯಾಂಟ್ ಹೊಸದ ಸರ್. ಯಾವಾಗ ಹೊಲ್ಸ್ಕೊಂಡಿದ್ರಿ? ಕಾಕಿ ಪ್ಯಾಂಟ್ ಯಾಕೆ ಹೊಲ್ಸಿದ್ಯಾ? ಡ್ರೈವರ್ ಯಾವುದು ಬೇಕು? ಪ್ರೈವೇಟ್ ಕಂಪನಿ ಸರ್. ಕಾಕಿ ಪ್ಯಾಂಟ್ ಬೇಡ. ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಇಲ್ಲಿ ಸರ್ ಒಂದು ಕೆಲಸಕ್ಕೆ